ನೀನು ಬಂದದ್ದನ್ನು ತೆಗೆದದ್ದಲ್ಲ, ಬರ್ಲಿಕ್ಕಿರುವ ಜಾಗ ಮಗನೇ.
ಈ ಘಟ್ಟ ಇದು ಅನುಭವದ ಸಂಕೇತ ಮಕ್ಕಳೇ. ಒಟ್ಟು ಇದ್ದವರೆಲ್ಲ ಇದ್ದಲ್ಲಿ ತೆಗೆದ ಹಾಗೆ ಗಡ್ಡ ಇದಲ್ಲ. ಒಬ್ಬ ಗಡ್ಡ ಬಿಡುವುದಕ್ಕೂ ಒಂದು ಅರ್ಥ ಬೇಕು, ಒಬ್ಬ ಗಡ್ಡ ತೆಗೆಯುವುದಕ್ಕೂ ಒಂದು ಅರ್ಥ ಬೇಕು. ಆದ್ದರಿಂದ ಏನೂ ಇಲ್ಲದೆ ಒಟ್ಟಾರೆ ಗಡ್ಡ ತೆಗೆಯುವುದಲ್ಲ. ನೀನು ಎಷ್ಟರವರೆಗೆ ಉಳಿಯಬೇಕು, ನನ್ನ ಹಾಗೆ ಆಗಬೇಕೆನ್ನುವುದೇ ನನ್ನ ಇಚ್ಛೆ ಮಗನೇ. ಆದ್ದರಿಂದ ಈಗಲೇ ಎಚ್ಚರಿಕೆಯಿಂದ ಸಾಗಬೇಕು. ನೀವು ಹೊರಟದ್ದೆಲ್ಲಿ ಮಗನೇ? ಯುದ್ಧ ಎನ್ನುವುದು ಸಿದ್ಧಗೊಳ್ಳುವುದು ಎಲ್ಲಿ ಮುಖ್ಯ. ವಿದ್ಯೆ ಇದ್ದರೆ ಸಾಲದು. ಅನುಭವದ ಮೂಸೆಯಲ್ಲಿ ಬೆರಳು ಕೊಳೆಯನ್ನೆಲ್ಲ ಕಳಕೊಂಡಾಗ ಶುದ್ಧ ಅಪರಂಜಿಯಾಗುತ್ತದೆ. ಭವಿಷ್ಯದಲ್ಲಿ ಚಂದ್ರವಂಶದ ಈ ಅರ್ಕ ಸದೃಶ ಪೀಠ ಅಲಂಕರಿಸುವುದಕ್ಕಿರುವವ ನೀನು ಎನ್ನುವುದನ್ನು ಮರೆಯಬೇಡ. ನಾನಿರು